ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತಿಲು ಡೆಂಗ್ಯೂ ಜ್ವರ ದಿನೋಡು ದಿನ ಹೆಚ್ಚೊಂದಿತ್ತು ರಾಜ್ಯಡು ಡೆಂಗ್ಯೂ ಸೀಕ್ನ ಪತ್ರದಿಯರ ಸರ್ಕಾರ 100 ದಿನದ ಕಾರ್ಯಯೋಜನೆ ತಯಾರು ಮಾಡ್ತದಂಡ ರಾಜ್ಯಡು ಡೆಂಗ್ಯೂ ಸೀಕ್ನ ಪತ್ರದಿಯರ ರಾಜ್ಯ ಸರ್ಕಾರ ಹಠಪತ್ತದ ಕಾರ್ಯಗೂ ಜೈದಂಡು ಆರೋಗ್ಯ ಇಲಾಖೆ 100 ದಿನದ ಕಾರ್ಯಯೋಜನೆ ತಯಾರು ಮಾಡ್ತದಂಡು ಡೆಂಗ್ಯೂ ಪರಡುನ ವೈರಾಣುಲಿನ ಪರಿಣಾಮಕಾರಿಯಾದ ನಿಯಂತ್ರಣ ಮಲ್ಪೆರೆ ವಿಶೇಷ ಅಭಿಯಾನ ರೂಪೊಡು ದುಂಬತ್ತ ಜಾಗೃತಿ ನಿಯಂತ್ರಣ ಕ್ರಮ ದೆತೊಂದುಂಡು ಒಂದೇ ಕದ್ದು ನೀರ್ದ ಮೂಡಲೆಡೆ ಉಮಿಲ್ದ ತೆತ್ತಿ ಲಾರ್ವದ ಬಿದೆ ಮುತ್ತಾಯರೆ ರಾಜ್ಯದೊರ್ಮೆಡು ಒಂಜರ ಸಾರ ಸ್ವಯಂ ಸೇವಕರನ್ನು ದೀದು ಬೇತೆ ಬೇತೆ ಕ್ರಮದ ತೊನಿಯರೆ ಒಟ್ಟು 7.4 ಕೋಟಿ ರೂಪಾಯಿ ಖರ್ಚು ಮಲ್ಪನ ಪ್ರಸ್ತಾಪವು ಇಲಾಖೆ ಒಪ್ಪಿಗೆ ಕೊಡ್ತುಂಡು ಸೀಕ ಪರಡುನ ವೈರಾಣುಲಿನ ನಾಡಪತ್ತಿರ ತಂತ್ರಜ್ಞಾನ ಸೇರ್ಸವನ್ನ ಏಡಿಸ್ ಲಾರ್ವ ಬಿದೆ ಮುತ್ತಾಯರೆ ಸ್ವಯಂ ಸೇವಕರನ್ನು ದೀಪುನ ಡೆಂಗ್ಯೂ ಪರೀಕ್ಷೆಗೆ ಕಿಟ್ ಲೆಂದು ತೊನಿಯರೆ ಇಂಚ ಬೇತೆ ಬೇತೆ ಕ್ರಮ ಕೈಕ್ ದೆತ ನೋಡುವೊಂದು ಆದೇಶೋಡು ತೆರಿಪಾತನು ಏರ್ಲದಾಂತಿನಕ್ಲೆಗೆ ಮನುಷ್ಯತ್ವದ ದಿಟ್ಟಿಡು ತೂವೊಂದು ಪೋಪುನ ಒಲವಿನ ಆಸರೆ ಸಂಸ್ಥೆಗೆ ದೇವೇರ್ನ ಅನುಗ್ರಹ ಉಂಡೊಂದು ರಾಜ್ಯ ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಂತೇರ್ ಒಲವಿನ ಆಸರೆ ಓಲ್ಡ್ ಏಜ್ ಹೆಲ್ತ್ ಕೇರ್ ಯೂನಿಟ್ ಫಳ್ನೀರ್ದ ನೆತ್ತಿರ್ದಾನ ಶಿಬಿರಡು ಆರು ಪಾತೇರಿರು ಕುಡ್ಲ ಫಳ್ನೀರ್ದ ಒಲವಿನ ಆಸರೆ ಓಲ್ಡ್ ಏಜ್ ಹೆಲ್ತ್ ಕೇರ್ ಯೂನಿಟ್ ದ ನಿಲಿಟ್ ಸರ್ಕಾರಿ ಲೇಡಿ ಘೋಷಣ ಆಸ್ಪತ್ರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ಒಟ್ಟು ಸೇರಿಗಿಡು ಕುಡ್ಲಡು ನೆತ್ತಿರ್ದಾನ ಶಿಬಿರ ನಡತಂಡು ಶಾಸಕರು ವೇದವ್ಯಾಸ್ ಕಾಮತ್ ಶಿಬಿರ ಉದೀಪನ ಮಲ್ತದ ಪಾತಿರ್ದು ದೇವೇರ ಮೆಚ್ಚಿನ ಕೆಲಸನು ಒಲವಿನ ಆಸರೆ ಸಂಸ್ಥೆ ಮಲ್ತದಂಡು ಇಂಚಿನ ಕಾರ್ಯ ಮಲ್ಪನಕ್ಲಿನ ಒಟ್ಟುಗೂ ಭಗವಂತೆ ಏಪಲ ಉಪ್ಪೇರನ್ನು ಪಂಡೇರು ರಾಜ್ಯ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಪಾತಿರ್ದು ನಿಲೆದಾಂತಿನಕ್ಲೆಗೆ ಏರ್ಲಾದಾಂತಿನಕ್ಲೆಗೆ ಮನುಷ್ಯತ್ವದ ದಿಟ್ಟಿಡು ತೂವೊಂದು ಪೋಪುನ ಆಸರೆ ಸಂಸ್ಥೆಗೆ ದೇವೇರ್ನ ಅನುಗ್ರಹ ಉಂಡು ಎಂದು ಪಂಡೇರು ಪದ್ಮಶ್ರೀ ಹರೆಕಲ ಹಾಜಬ್ಬ ಈ ದುಂಬುದ ಪಾಲಿಕೆ ಸದಸ್ಯರು ಗಣೇಶ್ ಕುಲಾಲ್ ನಾಯ್ಲಿನ ಮಿತ್ ಕನಿಕರ ತೋಜಾವನ ರಜನಿ ಶೆಟ್ಟಿ ಸೇರಿನಂಚ ನಾಲ್ವರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು ಹಾಜಬ್ಬಿರ್ ಪಾತಿರ್ದು ಸೊಲ್ಮೆ ಸಂದಾಯರು ಬಿಜೆಪಿ ನಾಯಕಿ ಕಸ್ತೂರಿ ಪಂಜ ಪೊಂಜಲಿನ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ದಿ ಶಾಲೆಟ್ ಪಿಂಟೋ ಬಿಸಿ ರಾಯ್ ಪ್ರಶಸ್ತಿ ಪಡೆತನ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಭೂತಾರಾಧನೆ ಚಿಂತಕೇರು ತಮ್ಮಣ್ಣ ಶೆಟ್ಟಿ ಬಿನ್ನೆರಾದು ಈ ಪೊರ್ತುಡಿತ್ತೇರು ಒಲವಿನ ಆಸರೆ ಓಲ್ಡ್ ಏಜ್ ಹೆಲ್ತ್ ಯೂನಿಟ್ ಫಳ್ನೀರ್ದ ಆಡಳಿತ ನಿರ್ದೇಶಕಿ ರೂಪಾ ಕೆಎಸ್ ಆಶಿಕ್ ಭಂಡಾರಿ ದುಂಬಾಳ್ತಿಡು ಈ ಕಾರ್ಯಕ್ರಮ ನಡತಂಡು ಒಲವಿನ ಆಸರೆ ಈ ಸಂಸ್ಥೆ ಕೈಗೊಂಡಂಥ ನಿರ್ಧಾರ ಮತ್ತು ನಿಮ್ಮ ಪ್ರಯತ್ನಗಳಿಗೆ ದೇವರು ಭಗವಂತ ನಿಮ್ಮೊಂದಿಗೆ ಇರಲಿ, ನಿರಂತರವಾದಂಥ ಸಹಕಾರ ಮಾಡಲಿ, ಒಟ್ಟಾರೆ ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆ ಅದು ಪೂರ್ಣಗೊಳ್ಳಲಿ ಅಂತ ಹೇಳುವಂಥ ಹಾರೈಕೆಯನ್ನು ಹಾರೈಸ್ತಾ ಇದ್ದಾರೆ. ಬೆಳೆಯುತ್ತಿರುವಂಥ ನಗರಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಸೇವೆಯನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬೇರೆ ಬೇರೆ ಭಾಗದಿಂದ ಹಿರಿಯರಿಗೆ ಇಲ್ಲಿ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳುವಂಥ ಚಿಂತನೆ, ಅದು ಕೂಡ ಸೇವಾ ಮನೋಭಾವದಿಂದ ಈ ಚಿಂತನೆಯನ್ನು ಕೈಗೆತ್ತಿಕೊಂಡಿದ್ದೀರಿ. ನಿಮಗೆ ಮಂಗಳೂರಿನ ಎಲ್ಲರ ಜನರ ಸಹಕಾರ, ಅಭೂತಪೂರ್ವವಾದಂಥ ಸಹಕಾರಗಳು ದೊರಕಲಿ, ಅದರ ಒಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಅಭೂತಪೂರ್ವವಾಗಿ ಸಾಗಲಿ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಒಂದು ಸಾಮಾಜಿಕ ಆ ಒಂದು ಕೆಲಸ ಮಾಡೋ ಗುಣಗಳನ್ನು ತಮ್ಮ ವ್ಯಕ್ತಿತ್ವದಲ್ಲಿ ತಾವಿವತ್ತು ರೂಪಿಸಿಕೊಂಡಾಗ ಮಾತ್ರ ನಾವು ಇವತ್ತು ದೇವರ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಇವತ್ತು ನಾವು ಅರ್ಹರಾಗ್ತೇವೆ. ನನಗೆ ವಿಶ್ವಾಸ ಇದೆ, ಇವತ್ತು ತಾವಿಬ್ಬರು ಕೂಡ ಇದಕ್ಕೆಲ್ಲ ಸಹಕಾರ ಪಡೆದುಕೊಂಡು ಈ ಒಂದು ಕೆಲಸವನ್ನು ಕಾರ್ಯಗಳು ಮಾಡಿ ಬಹುಶಃ ಇವತ್ತು ಇಲ್ಲಿ ಬರುವಂಥ ಯಾರು ಬರಬೇಕಂತಲ್ಲ, ಬಂದಂಥ ಎಲ್ಲಿ ಕೂಡ ಆಸರ ಇಲ್ಲದವರಿಗೆ ಇಲ್ಲಿ ಒಂದು ಅತ್ಯುತ್ತಮವಾಗಿ ಮಾನವೀಯತೆಯಿಂದ, ಪ್ರೀತಿ ವಿಶ್ವಾಸದಿಂದ, ಸೋದರತೆಯಿಂದ ನೋಡಿಕೊಂಡು ಅವರ ಜೀವನವನ್ನು ಇಲ್ಲಿ ಅತ್ಯಂತ ಸಂತೋಷದಿಂದ ಆ ಕಲಿಯಲಿಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿರುವುದು ಬಹುಶಃ ಖಂಡಿತವಾಗಿಯೂ ದೇವರು ನಿಮಗೆ ವಿಶೇಷದ ಆರೋಗ್ಯ ಆಶೀರ್ವಾದ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಆದ ಕಾರಣ ಇಂಥ ಕೆಲಸ ಕಾರ್ಯಗಳೇ ಇವತ್ತು ನಮ್ಮ ಸಮಾಜಕ್ಕೆ ಇವತ್ತು ಒಂದು ದೊಡ್ಡ ಮಟ್ಟದ ಪ್ರೇರಣೆ ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಇವತ್ತು ಆಜಬ್ಬ ಮಂಗಳೂರು ಈ ಭಾಗದ ನಿಮ್ಮ ಕ್ಷೇತ್ರದಲ್ಲಿ ಬಂದು ನನಗೆ ಗೌರವ ಕೊಡ್ತಾರೆ, ನನ್ನ ಎಂಥೊಂದು ಕೈ ಇಡ್ತಾರೆ. ಆದರೆ ನನ್ನ ಜೀವಮಾನದಲ್ಲಿ ಇಂಥ ಅವಕಾಶ ಸಿಕ್ಕಿದ್ರೆ ನಾನು ಎಂತೂ ಕಾಣಲಿಲ್ಲ ಅಂತ ಈ ಸಂದರ್ಭದಲ್ಲಿ ಶಾಸಕರ ಮುಖಾಂತರ ನಾನು ಹೇಳಲಿಕ್ಕೆ ದೀಪ ಬೆಳಲಿಕ್ಕೆ 130 ಕೋಟಿ ಜನರಲ್ಲಿ ಭಾರತ ದೇಶದಲ್ಲಿ ಒಬ್ಬ ಬಡವ ನಾನು ಆಜಬ್ಬ. ನೋಡಿ 25 ವರ್ಷ ನಂತರ ನಾನು 25 ವರ್ಷ ಬೆಳಿಗ್ಗೆ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಕಿಟ್ಲಾಣಿ ವ್ಯಾಪಾರ ಮಾಡಿ ಜೀವನ ತೆಗೆದು ನಿಮ್ಮ ಕಣ್ಣ ಕಾಣಬೇಕು. ಆಗ ಬಸ್ ಸ್ಟ್ಯಾಂಡ್ ಇಷ್ಟು ಅಭಿವೃದ್ಧಿ ಆಗಲಿ, ತಮ್ಮ ಮುಖಾಂತರ ಅಭಿವೃದ್ಧಿ ಆಯಿತು. ಇವತ್ತು ಕೊನೆ ಪಕ್ಷ 70 ವರ್ಷದ ಮನುಷ್ಯಗೆ 2004 ಜೂನ್ 17 ಶನಿವಾರ ದಿವಸ ಒಂದು ಇಟಿ ಪರಿಧರು ಉದ್ಘಾಟನೆ ಮಾಡಿದ್ರು ಸರ್ಕಾರಿ ಶಾಲೆನೇ. 2004 ಅಂತ ಮುಂದೆ ಹೋಯ್ತು, ಕನ್ನಡ ಹಬ್ಬದ ವರ್ಷದ ಮಾಡಿ 2004 ಸೆಪ್ಟೆಂಬರ್ 16 ತಾರೀಕಿಗೆ ಅಂತ ವಸಂತಿಕಾಂತ ಬಾಳಿಪುಣ್ಯ ಅವರು ನನ್ನ ಒಂದು ಲೇಖನ ಬರೀ ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಸರ್ ಅಂತ. ಆ ಲೇಖನದ ಇವತ್ತು ಸನ್ಮಾನ್ಯ ಶಾಸಕರ ನನ್ನನ್ನು ಹಳ್ಳಿಯಿಂದ ಒಂದು ಹುಟ್ಟಿ ಬೆಳೆದನು ದೇಶದ ಪ್ರಧಾನಮಂತ್ರಿ ಅವರಿಗೆ ಮುಟ್ಟಿತ್ತು. ಆದ ಕಾರಣ ನಿಮ್ಮ ಹತ್ರ ನಾನು ಒಂದು ಸಮಯಗಳಿದ್ದೇನೆ. ನಾನು ಒಬ್ಬ ಬಡತನ ಇದ್ದ ಮನುಷ್ಯ. ಅದೇ ವರ್ಷ ಕನ್ನಡ ಹಬ್ಬ ಉಳಿಸಿತ್ತು. 2013 ರಾಜ್ಯೋತ್ಸವ ಕೊಟ್ಟು ಇವತ್ತು ದೇಶದ 2020-21 ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ನನಗೆ ಪದ್ಮಶ್ರೀ ಕೊಟ್ಟು. ಎಂಆರ್ಪಿಎಲ್ ಸಂಸ್ಥೆದ ನಿಲಿಟು ಸ್ವಚ್ಛತಾ ಪಕ್ವಾಡ 2025 ಕೂಡ ಸಂಸ್ಥೆದ ಸುತ್ತಮುತ್ತದ ಬಜಪೆ ಕುಳಾಯಿ ಕಾಟಿಪಳ್ಳ ಕೆಂಬ್ರಲ್ ಸುರತ್ಕಲ್ ಪ್ರದೇಶದ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿನ 110 ಆಶಾ ಕಾರ್ಯಕರ್ತರಿಗೆ ಕೊಡೆಬುಕ್ಕ ಗೋಣಿಚೀಲ ಸೇರಿದು ಪುನಃ ಸ್ವಚ್ಛತಾ ಕಿಟ್ಗಳನ್ನು ಪಟ್ಟದೇರು. ರಾಷ್ಟ್ರ ಕಟ್ಟಣ ಕಾರ್ಯಗಳು ಎಂಆರ್ಪಿಎಲ್ ಸಂಸ್ಥೆದ ಕೊಡುಗೆಯನ್ನು ಗುರುತು ಮಲ್ಪನ ದಿಟ್ಟಿಡು ಸಂಸ್ಥೆದ ನಿಲಿಟು ಸ್ವಚ್ಛತಾ ಪಕ್ವಾಡ 2025 ಕೂಡ ಸಂಸ್ಥೆದ ಸುತ್ತಮುತ್ತದ ಬಜಪೆ ಕುಳಾಯಿ ಕಾಟಿಪಳ್ಳ ಕೆಂಬ್ರಾಲ್ ಸುರತ್ಕಲ್ ಪ್ರದೇಶದ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿನ 110 ಆಶಾ ಕಾರ್ಯಕರ್ತರಿಗೆ ಕೊಡೆಬುಕ್ಕ ಗೋಣಿಚೀಲ ಸೇರಿದು ಪುನಃ ಸ್ವಚ್ಛತಾ ಕಿಟ್ಗಳನ್ನು ಪಟ್ಟಿಯರು. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬೊಕ್ಕ ಸಮುದಾಯದ ನಡುಟು ನಿರ್ಧಾರ ಮಲ್ಪುನಂಚಿನ ಕೊಂಡಿಯಾದ ಕಾರ್ಯ ಮಲ್ಪೊಡು ಪನ್ಪುನ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ದ ಉದ್ದೇಶವನ್ನು ನಡಪಾದ ಕೊರ್ಪುನವು ಉಂದೆತ ಉದ್ದೇಶ ಆದಿತ್ತಂಡು. ಕಾರ್ಯಕ್ರಮದ ಉದ್ದೇಶ ಬೊಕ್ಕ ನಿರ್ಮಲದ ಮಹತ್ವದ ಬಗೆಟ್ ಎಂಆರ್ಪಿಎಲ್ ಸಂಸ್ಥೆದ ಅಧಿಕಾರಿಗಳು ವಿವರ ಕೊರಿಯರು. ಈ ಕಾರ್ಯಕ್ರಮದ ಬಗೆಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಬೊಕ್ಕ ಊರದ ಜನಕಲು ಮೆಚ್ಚುಗೆ ತಿರಿಪಾದೇರು. ಅಕ್ಕ, ನಿಮ್ಮ ಹಸು ಬೀದಿ ಬದಿಯಲ್ಲಿರುವ ಕಸಗಳನ್ನು ತಿಂದು ಹೊಟ್ಟೆ ಹುಣ್ಣಾಗಿ ಸತ್ತೋಗಿದೆ. ಹಸು ಸತ್ತೋಯ್ತಾರಪ್ಪ, ಇದಕ್ಕೆ ಯಾರು ಹೊಡೆಯಪ್ಪ? ಪಕ್ವಾಡ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಎಂಆರ್ಪಿಎಲ್ ಸಂಸ್ಥೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಕಂಪನಿಯಲ್ಲಿ ಜುಲೈ 1ರಿಂದ 15ರವರೆಗೆ ಸ್ವಚ್ಛತಾ ಪಕ್ವಾಡವನ್ನು ಸೆಲೆಬ್ರೇಟ್ ಮಾಡ್ತೇವೆ. ಆ ಸ್ವಚ್ಛತಾ ಪಕ್ವಾಡದಲ್ಲಿ ಅಂದರೆ ಸ್ವಚ್ಛತೆ ಬಗ್ಗೆ ಇಂಪಾರ್ಟೆನ್ಸ್ ಅರಿವನ್ನು ಮೂಡಿಸಲಿಕ್ಕೋಸ್ಕರ ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಫಸ್ಟ್ ದಿನ ಪ್ಲೆಜ್ ತೆಗೆದುಕೊಳ್ಳೋದು, ಸೆಕೆಂಡ್ ದಿವಸ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಹತ್ತಿರದ ಸ್ಕೂಲಲ್ಲಿ ಮಾಡಿದ್ದೇವೆ. ಮೂರನೇ ದಿವಸ ಎಂಡನ್ ಸಲ್ಪನ್ ಮಕ್ಕಳಿಗೆಲ್ಲ ಕಿಟ್ಟನ್ನು ಕೊಡುವಂಥದ್ದು. 4ನೇ ದಿವಸ ನಾವು ಇದು ಮೆಡಿಕಲ್ ಕ್ಯಾಂಪು, ಅದೇ ಥರ ಇನ್ನೊಂದು ದಿವಸ ನಿನ್ನೆ ಆಶಾ ಕಾರ್ಯಕರ್ತರಿಗೆ ಸ್ವಚ್ಛತಾ ಕಿಟ್ಟು ಕೊಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದೇ ಥರ ಇವತ್ತು 11ನೇ ದಿವಸ. ಇವತ್ತು ನಾವು ಇದು ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಮೂಡಿಸೋದು. ಇದು ನಾಟ್ ಓನ್ಲಿ ಸ್ಕೂಲಲ್ಲಿ ಮತ್ತು ಪಬ್ಲಿಕ್ಗೂ ಸಹ ಸ್ವಚ್ಛತೆ ಬಗ್ಗೆ ಕ್ಷೇತ್ರಡು ಯೋಧೇರ್ನ ಕ್ಷೇಮ ಆರೋಗ್ಯಕ್ಕಾದ ಸೇವೆ ನಡಪುಂಡು ಯೋಧೇರ್ನ ಒಟ್ಟುಗು ಹಿಂದುಲು ಸಂಘಟನೆ ಆವಡೊಂದು ಶ್ರೀ ಸಾಯಿ ಈಶ್ವರ ಗುರೂಜಿ ಪಂತೇರು. ಶ್ರೀ ಕ್ಷೇತ್ರ ಶಂಕರಪುರತ ಗುರು ಪುಣ್ಯಮೆ ಕಾರ್ಯಕ್ರಮದ ಸಾಯಿದ ಬರ್ಡ್ ಆರ ಆಶೀರ್ವಚನ ಕೊರಿಯರು. ಉಡುಪಿ ಜಿಲ್ಲೆದ ಶ್ರೀ ಕ್ಷೇತ್ರ ಶಂಕರಪುರ ಶ್ರೀ ಸಾಯಿ ಮುಖ್ಯ ಪ್ರಾಣಕಾಲ ಭೈರವ ದೇವಸ್ಥಾನಗಳು ಗುರುಪುಣ್ಯಮೆ ಉಚ್ಚಯದಲ್ಲಿ ಕೊಡು ಸಾಯಿ ದರ್ಬಾರ್ 2025 ಸಾಧಕರಿಗೆ ಈಶ್ವರ ಅನುಗ್ರಹ ಪ್ರಶಸ್ತಿದ ಮರ್ಯಾದೆ ಮಲ್ಪನಲ್ಲಿ ಅಠಣೆ ಆದಿತ್ತಂಡು. ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಎದುಕೊಂದು ಸುರುತ ಪಾತೆರ ಪಂಡಿರು ಶ್ರೀ ಸಾಯಿ ಈಶ್ವರ ಗುರೂಜಿ ರೀತಿದ
ಬಿನ್ನಿರುಬುಕ ಆಡಳಿತ ಮಂಡಳಿ ಭಕ್ತರ್ನ ಸೇರಿಗೆಡು ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೆ ಗುರೂಜಿಯರು ಈಶ್ವರಾನುಗ್ರಹ ಮರ್ಯಾದೆ ಸಂದಾಯರು. ಕೂಡದ HK ಪುರುಷೋತ್ತಮ ಬೊಕ್ಕಾರನ ಬುಡಿದಿ ಭವ್ಯ, ಶಶಿಧರ ಬಿ ಕುಂದರ್, ಚಂದ್ರಕಾಂತ ಶೆಟ್ಟಿ, ಶ್ರೀಮತಿ ಜಲಜಾಕ್ಷಿ ಶೇಖರ, ಅರ್ಜುನ್ ಭಂಡಾರ್ಕರ್ ಈಶ್ವರಾನುಗ್ರಹ ಮರ್ಯಾದೆ ತೊಂಡಿರು. ಕಲಾವಿದರ್ದು ಶ್ರೀ ಸಾಯಿ ಬಾಬೇರಿಗೂ ನಾಟ್ಯ ಸೇವೆ, ವಾದ್ಯ ಸೇವೆ, ಯಕ್ಷಗಾನ ಸೇವೆ, ಪುರಾಲ್ದ ಸಂಗೀತ ಸೇವೆ ಇಂಜ ಬೇತೆ ಬೇತೆ ಸೇವೆ ಸಂದಾಯ್ತು ಮಲ್ತೇರು. HK ಪುರುಷೋತ್ತಮ ಜಲಜಾಕ್ಷಿ ಶೇಖರ್ ಪಾತಿರ್ದು ಸೊಲ್ಮೆ ಸಂದಾಯರು. ಶ್ರೀ ಸಾಯಿ ಈಶ್ವರ ಗುರೂಜಿ ಆಶೀರ್ವಚನ ಕೊರದು ಆಜಿಸೆನ್ಸ್ ಜಾಗೆಡು ಉಪ್ಪುನ ಮಟುಟು ಈತ ಮಲ್ಲ ಕಾರ್ಯಕ್ರಮ ಮಲ್ಪುನ ಪಂಡ ಐಕ್ ಸಾಯಿಬಾಬೇರು ಕಾಲ ಭೈರವೆ ಪರಿವಾರ ದೇವಿರ್ ಕಾರಣ ಭಕ್ತಿರು ಶಿಷ್ಯರು ರಾತ್ರಿ ಪಗಿಲು ಒಟ್ಟುಗೂ ಸಹಾಯ ಮಂತದೇರು. ಭಕ್ತಿರು ದಾನಿಲು ಸಾಕಾರ ಕೊಡ್ತೇರು. ಯೋಧೇರ್ನ ಕ್ಷೇಮ ಆರೋಗ್ಯಗಾದು ಮುಲ್ಪ ಸೇವೆ ನಡಪುಂಡು. ಯೋಧೇರ್ನ ಒಟ್ಟುಗೂ ಹಿಂದುಲು ಸಂಘಟನೆ ಆವಡು. ಟೀಕೆ ಅಪವಾದಲು ಕೆಲವು ಬರ್ಪುಂಡು. ಅವು ದೇವಿರದು ಬತ್ತಿನ ಪುರ್ಪಾರ್ಪಣೆ ಎಂದು ಎನ್ನುವೆ ಎಂದು ಪಂಡೇರು. ಶ್ರೀ ಸಾಯಿ ಮುಖ್ಯ ಪ್ರಾಣ ಕಾಲ ಭೈರವ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಸುಧಾಕರ ಶೆಟ್ಟಿ, ಟ್ರಸ್ಟಿಲೈನ ವಿಶ್ವನಾಥ ಸುವರ್ಣ, ಶ್ರೀಮತಿ ಸ್ಮಿತಾ ಪ್ರವೀಣ್, ಶ್ರೀಮತಿ ಗೀತಾಂಜಲಿ ಸುವರ್ಣ, ಕಿರಣ್ ಜೋಗಿ, ಟ್ರಸ್ಟ್ ಕಾರ್ಯಂತಿರು ಸತೀಶ್ ದೇವಾಡಿಗ ಊರ ಪರವೂರ ಭಕ್ತಿರಿ ಪುರ್ತುಡಿತ್ತಿರು. ರಾತ್ರಿ ಪಲ್ಲೆಂಕಿ ಉಚ್ಚಯ ನಡತಂಡು. ಚಂದನಾಗ ಚರ್ಚಿತ ಸುಮನೋಹರ ಹರಿ ಮುನಿದರೆ ಹರ ಕಾಯುವ, ಹರ ಮುನಿದರೆ ಹರಿ ಕಾಯುವ, ಹರಿಹರರು ಮುನಿದರೆ ಕಾಯುವವರು ಯಾರು ಅಂತ ಕೇಳಿದರೆ ಅವು ಗುರು ಕಾಯುತ್ತಾರೆ ಅಂತೆ. ಗುರು ಅನ್ನುವ ಶಬ್ದ ಅವು ಬಾರಿ ಮಲ್ಲ ಶಬ್ದ. ನಮ್ಮ ಸಂಕಲ್ಪ ಶಕ್ತಿ ಇತ್ತಂಡ ಒವೆಲ್ನ ಸಾಧನೆ ಮನ್ಪೇರೆ ಸಾಧ್ಯ. ಮನುಷ್ಯಗೆ ಬಿಟ್ಟ ನನ್ನೇ ಕೊಂಡೊಪ್ಪಿನ ಕ್ಲಿಚ್ಚೇರಿ ನೀತ ಕಾಲೋಡು ನಮ್ಮ ತೂತ ಜೀವನಾಡು ಅಣೊಂಜಿ ನಾಯಿ ಆದಪ್ಪು, ಪಕ್ಕಿ ಆದಪ್ಪು, ಕಕ್ಕಿ ಆದಪ್ಪು ಒವ್ವಾಡೆಲ್ಲ ರೋಡ್ ಸೈಡ್ ಬೋರ್ಂಡ ನಿತ್ಯ ನಿರಂತರ ಬತ್ತದ ಸೇವೆ ಮನ್ಪಿನ ಒಂಜಿ ಸಾಧು ಇತ್ತಂದಂಡ ಈ ಕರ್ನಾಟಕಡು ಅವು ಮೇರಿಂದ ಗಾರಿ ಕಂಠಾಕೋಶವಾದ ಪನೊಲಿ ಎಂಕಿನಿ ಇನಿತ ಈ ಈಶಾನುಗ್ರಹ ಗೌರವಾರ್ಪಣೆ ನಿಜವಾದ ಯಾನ್ ಮಲ್ಲ ಸಾಧಕೇರು ಮೂಲುಲ್ಲೇರು ಯಾನ ದಾಲ ಅಕ್ಲನೆದ್ರಡತ್ತು ಯಾನ್ ಝೀರೋ ಏನನ್ನು ಒಂಜಿ ಅಧ್ಯಕ್ಷ ಸ್ಥಾನ ಮಲ್ತದೇರು ಎನ್ನ ತುಳುವ ಅಭಿಮಾನಿಲಿಪ್ಪು ಪ್ರತಿವರಿಲ್ಲ ಎಂಕಲ್ನ ಸುಮಾರು ಸಂಘ ಸಂಸ್ಥೆಗಳು ತುಳುವೆರ ಚಾವಡಿ ಇಪ್ಪು, ತುಳು ಕೂಟ ಇಪ್ಪು, ಪ್ರತಿ ಒಂಜಿ ಸಂಘಡ್ಲ ಏನಲ್ಲ ಒಂಜಿ ಅಧ್ಯಕ್ಷ ಸ್ಥಾನ ಎಂಕ ಕೊರ್ದು ಏನನ್ನ ಮಲ್ದೇರು ಅಂಚದಾರ ಅಕ್ಲೆಗ್ಲ ಮಾತೆರೆಗ್ಲ ಈ ಒಂಜಿ ಎಂಕ ಕೊರ್ನಂಚಿತ್ತಿನ ಈಶಾನುಗ್ರಹನ ಯಾನು ಬೆಂಗಳೂರಡಿತ್ತಿನ ಮಾತ ತುಳುವೆರೆಗೆ ಪರವಾದ ಅಕ್ಲೆಗೆ ಅರ್ಪಣೆ ಮಲ್ತೊಂದುಲ್ಲೆ. ಇದೊಂದು ಚಿಕ್ಕ 6 ಸೆಂಟ್ಸ್ ಅಲ್ಲಿರುವುದು ಇದು ಮಠ. ಇಲ್ಲಿ ಇಷ್ಟು ದೊಡ್ಡ ಕಾರ್ಯಗಳು ನಡೀತಿದೆ. ಇದೆಲ್ಲವನ್ನ ನಾನು ಮಾಡ್ತಾ ಇಲ್ಲಪ್ಪ, ನನ್ನ ಹತ್ರ ಏನೂ ಆಗ್ತಾ ಇಲ್ಲ. ಈ ಕ್ಷೇತ್ರದಲ್ಲಿರುವಂತಹ ಸಾಯಿಬಾಬಾ, ಮಹಾಗಣಪತಿ, ಅಯ್ಯಪ್ಪ, ಸುಬ್ರಹ್ಮಣ್ಯ, ದುರ್ಗೆ, ಹಾಗೇನೆ ಮುಖ್ಯ ಪ್ರಾಣ, ಹೊರಗೆ ಉಜ್ಜಯಿನಿಯ ಸಂಕಲ್ಪದಲ್ಲಿರುವಂತಹ ಕಾಲಭೈರವನೇ ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡ್ತಾ ಕೊಡ್ತಾ ಇದ್ದಾರೆ. ಹಾಗೆಯೇ ನನಗೆ ಜನ್ಮ ನೀಡಿದಂಥ ತಂದೆ ತಾಯಿ, ಹಾಗೆಯೇ ನನ್ನ ಒಡ ಹುಟ್ಟಿದಂತಹ ಅಣ್ಣ ತಮ್ಮ ಆಗಿರ್ಬೋದು, ನನ್ನ ಇಡೀ ಕುಟುಂಬದ ಜೊತೆಗೆ ಈ ಕ್ಷೇತ್ರದಲ್ಲಿ ಪ್ರಥಮ ದಿನದಿಂದ ಸುಮಾರು ನಾನು ಯಾವಾಗ ಈ ದೀಕ್ಷೆ ತೆಕ್ಕೊಂಡು ಈ ಒಂದು ಸಂಕಲ್ಪಕ್ಕೆ ಬಂದಿದ್ದೇನೆ ಆ ದಿನದಿಂದ ನನ್ನ ಜೊತೆ ರಾತ್ರಿ ಹಗಲು ಎದ್ದು ಅನೇಕ ಕುಟುಂಬ, ಅನೇಕ ಭಕ್ತರು, ಶಿಷ್ಯಂದಿರು ನಿರಂತರವಾಗಿ ನನಗೆ ಸಹಾಯವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಭಕ್ತರು ಕೊಟ್ಟಂತಹ ದೇಣಿಗೆ ಇದೆ, ಅವರು ಇಟ್ಟಂಥ ಪ್ರೀತಿ ಇದೆ, ಅವರು ಶ್ರಮಿಸಿದಂತಹ ಕೆಲಸ ಇದೆ. ಇಲ್ಲಿ ಅವೆಲ್ಲವನ್ನ ಸೇರಿಸಿ ದೇವರು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ನಿರಂತರವಾಗಿ ಸೇವೆಗಳು ನಡೀತಾ ಇದೆ. ಇಲ್ಲಿ ನನ್ನ ಪ್ರೀತಿಯ ಸೇವೆ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ನೀಡುವಂಥದ್ದು. ಮುಂಬರುವ ದಿನಗಳಲ್ಲಿ ಧರ್ಮದ ರಕ್ಷಣೆ ಆಗಬೇಕು, ಧರ್ಮದ ಜಾಗೃತಿ ಆಗಬೇಕು.
ಹಾಗೆಯೇ ಹಿಂದೂಗಳಿಗೆ ರಕ್ಷಣೆ ಆಗಬೇಕೆಂಬ ಮಹಾ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಈ ಕ್ಷೇತ್ರ ಸೇವೆಗಳನ್ನು ಮಾಡ್ತಾ ಇದೆ. ಫೋಟೋಗ್ರಫಿ ಇತ್ತೆ ಭಾರಿ ಮಹತ್ವ ಪಡೆಯುತ್ತೆ. ಫೋಟೋಗ್ರಾಫರ್ಲು ಸಾಮಾಜಿಕ ಜಾಲತಾಣಗೂ ಕೈತಲಾತಿರಿಂದ ನಟೆ ನಿರ್ಮಾಪಕರು ಶೋಧನ್ ಶೆಟ್ಟಿ ಪಂತೇರು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ದ ಮುಲ್ಕಿ ವಲಯ 20ನೇ ವರ್ಷಾಚರಣೆದ ಮುಗಿತಲಲೇಸಿದಾರು ಪಾತೇರಿಯರು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆದ ಮುಲ್ಕಿ ವಲಯದ 20ನೇ ವರ್ಷಾಚರಣೆದ ಮುಗಿತಲ ಬೊಕ ಕೃಷಿ ಬದುಕದ ಫ್ಯಾಷನ್ ಶೋ ಪಂತೋಡು ಗೆಂದು ನಕ್ಲಿಗೆ ಇನಾಮ್ ಕೊರ್ಪುನ ಕಾರ್ಯಕ್ರಮ ನಡೆತಂಡು. ಸಿನಿಮಾ ತಯಾರು ಮಲ್ಪನಾರು ಬೊಕ್ಕ ನಟೆ ಶೋಧನ್ ಶೆಟ್ಟಿ ಮಲ್ಲಬಿನ್ನಿರಾದು ಪಾಲ್ದೆಸೊಂದು ಇನಾಮುಲಿನ ಪಟ್ಟಿರು. ಶೋಧನ್ ಶೆಟ್ಟಿ ಪಾತಿರ್ದು ಇತ್ತಿದ ದಿನಕ್ಲೆಡು ಫೋಟೋಗ್ರಫಿ ಬಾರಿ ಮಹತ್ವ ಪಡಿತಂಡು ಫೋಟೋಗ್ರಾಫರ್ಲು ಸಾಮಾಜಿಕ ಜಾಲತಾಣಗೂ ಕೈತಲಾತಿರಂದು ಪಂಡಿರು. ಫ್ಯಾಷನ್ ಶೋ ಪಂತೋಡು ಒಟ್ಟು 7 ಕೂಟ ಪಾಲ್ದೆತೊಂದು ಐಟು ಒಡಿಪು ವಲಯ ಸುರುತ ಇನಾಮು, ಕುಡ್ಲ ವಲಯ 2ನೇ ಇನಾಮು ಬೊಕ್ಕ ಕಾಪು ವಲಯ 3ನೇ ಇನಾಮು ಗೆಂದಿದು ಇನಾಮುಲೆನದು ತೊಂಡಿರು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮುಲ್ಕಿ ವಲಯದ ಗುರುಕಾರ್ಯರು ಪ್ರಕಾಶ್ ಸುವರ್ಣ ಗುರುಕಾರ್ಯ ವಹಿಸಿದ್ದರು. ಪದ್ಮಪ್ರಸಾದ್ ಜೈನ್, ವಸಂತ ಬೆರ್ನಾಡ್, ಕರುಣಾಕರ ಕಾನಂಗಿ, ದಯಾನಂದ ಬಂಟ್ವಾಳ, ವಾಸುದೇವರಾವ್, ಪ್ರಕಾಶ್ ಸುವರ್ಣ ಲೇಸಿಡು ಪಾಲ್ಗೊಂಡಿರು. ಜಿಲ್ಲಾ ಮಟ್ಟದ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಬರ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಮತ್ತೊಮ್ಮೆ ತಿಳಿಯಪಡಿಸುತ್ತಾ ವಲಯ ಸಮಿತಿ ಗಣ್ಯರೊಟ್ಟಿಗೆ ಮಾತೆಲ್ಲ ಪಾಲ್ಪಡೆಯೋಡು ಬಂದನಿಗಳ ವಿನಂತಿ ಬಂದಲ್ಲ. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಿನಿಸ್ಟರ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮುಲ್ಕಿ ವಲಯದ 20ನೇ ವರ್ಷಾಚರಣೆಯ ಸಮಾರೋಪ ಕೃಷಿ ಬದುಕಿನ ಸೊಬಗು ನೆತ್ತ 1ನೇ ಇನಾಮು ದಿವಂಗತ ಅಶೋಕ್ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ದಿವಂಗತ ಸೇಸಪ್ಪಣ್ಣನವರ ಒಂದು ಸ್ಥಾಪಕ ಅಧ್ಯಕ್ಷ ಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಆ 20 ವರ್ಷದ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಪ್ರತಿಯೊಬ್ಬ ಅಧ್ಯಕ್ಷ ಕೂಡ ಆ ಪದಾಧಿಕಾರಿಗಳು ಈ ಮುಲ್ಕಿ ವಲಯವನ್ನ ಬಹಳಷ್ಟು ಉತ್ತಮ ಮಟ್ಟಕ್ಕೆ ಹೆಸರನ್ನ ತಂದ ಇಟ್ಟರು ಅಂತದ್ದು ಇವತ್ತು ನಮಗೆ ಬಹಳ ಎಲ್ಲರೂ ಕೂಡ ಸಂತೋಷ ಪಡುವಂತದ್ದು. ನಮ್ಮ ಎಲ್ಲ 14 ವಲಯ ಕೂಡ ಬಹಳಷ್ಟು ಒಂದು ಕ್ರಿಯಾಶೀಲವಾಗಿ ಆ ವಲಯ ಮಟ್ಟದಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ 14 ವಲಯಗಳಲ್ಲಿ ಕೂಡ ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ಎನ್ನುವಂಥದ್ದು ಬಹಳ ಹೆಸರನ್ನ ಯಾವುದೇ ಸಂಘ ಸಂಸ್ಥೆಗೆ ನಮಗೆ ಸಾಟಿ ಇಲ್ಲದಾಗೆ ನಾವು ಇವತ್ತು ಹೆಸರನ್ನ ಪಡೆದಿದ್ದರೆ ಎಲ್ಲ ವಲಯಗಳ ಎಲ್ಲ ಸದಸ್ಯರ ಒಂದು ಪರಿಶ್ರಮದಿಂದ ಇನಿ 3 ಸೇರಿನಂಚಿನ ಮಾತಿರ್ಲ ಇತ್ತದ ಸೊಸೈಟಿ ಬಾರಿ ಒಂಜಿ ಮಲ್ಲ ಪಾತ್ರ ವಹಿಸೋನವರು ದಾಯಗಂದ ಕೇಂಡ ಇನಿ ಪೂರಲ್ಲ ಸೋಷಿಯಲ್ ಮೀಡಿಯಾ ಬದುಕಡೆ ನಮ್ಮ ಮಾತೆಲ್ಲ ಬದುಕೊಂದಿಲ್ಲ. ಉನ್ನಿನ ದಾದಾಂಡಲ ಇತ್ತಂಡ ಅವು ನಿಗುಲು ಕೊರ್ಪಿನಂಚಿನ ಒಂಜಿ ಫೋಟೋಗ್ರಫಿ ಆದಪ್ಪು ಅಥವಾ ವಿಡಿಯೋಗ್ರಫಿ ಆದಪ್ಪು ಒಂದು ಜನಕ್ಕೆಲ್ಲ ಇಲ್ಲ ಮುಟ್ಟರೆ ನಿಗುಲು ಮಸ್ತ್ ಸಹಕಾರ ಮಾಡ್ತಂದುಳ್ಳಾರು. ನಿಗಲ ಲೈಫದ ಮಲ್ಲ ಆಸ್ತಿ ಒಂಜಿ ಕ್ಯಾಮರಾ ಎನ್ನ ಲೈಫದಲ್ಲ ನನ್ನ ದುಂಬು ಗೌವಿ. ಬಂಟ್ವಾಳ ತಾಲೂಕದ ಶಂಭೂರ್ದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಗುರು ಪುಣ್ಯಮೆದ ಆಚರಣೆ ನಡೆತದೆ. ಈ ಪೊರ್ತುಡು ಮಂದಿರದ ಗುರುಕಾರ್ಯರಿಗೆ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಬೊಳ್ಳಿ ಪರ್ಬದ ಲೆಪ್ಪೋಲೆ ಕೊಡ್ದು ಕಾರ್ಯಕ್ರಮಕ್ಕೂ ಬರಡು ಒಂದು ಪಂಡೇರೆ. ಬಂಟ್ವಾಳ ತಾಲೂಕು ಶಂಭೂರದ ಶ್ರೀ ಶಿರಡಿ ಸಾಯಿ ಮಂದಿರಡು ಗುರುವಾರ ಗುರು ಪುಣ್ಯಮೆದ ಆಚರಣೆ ನಡೆತದೆ.
ಈ ಪೊರ್ತುಡು ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಬುಕ ಕೂಟದಕ್ಲು ಮಂದಿರಗೂ ಪೋದು ನಮ್ಮ ಕುಟ್ಟದ ಬೊಳ್ಳಿ ಪರ್ಬದಲ್ಲಿ ಕೊಡು ವಿಶೇಷ ಪ್ರಾರ್ಥನೆ ಮಲ್ತೇರು. ಸಾಯಿ ಮಂದಿರದ ಗುರುಕಾರ್ಯರು ಸೂರಜ್ ಕುಮಾರ್ ಸಾಯಿರಿಗ್ ಬೊಳ್ಳಿ ಪರ್ಬದ ಲೆಪ್ಪೋಲಿನ ಲೀಲಾಕ್ಷ ಬಿಕರ್ಕೇರಿರ್ ಕುರ್ದು ಆಗಸ್ಟ್ 16 ನಡಪುನ ಬೊಳ್ಳಿ ಪರ್ಬುಡು ಪಾಲ್ದೆತೊಂದು ಕಾರ್ಯಕ್ರಮ ಪೊರ್ಲು ಮಲ್ತು ಕೊರಡು ಒಂದು ಕೇಂಡುಂಡೇರು. ಮಂದಿರದ ಗುರುಕಾರ್ಯರು ಸೂರಜ್ ಕುಮಾರ್ ಸಾಯಿ ಲೆಪ್ಪೋಲಿದೆ ತಂದು ಲೀಲಾಕ್ಷ ಬಿಕರ್ಕೇರ್ರೆಗ್ ಮರ್ಯಾದೆ ಮಲ್ತದು ಬೊಳ್ಳಿ ಪರ್ಬುಗು ಎಡ್ಡೆಪು ಬಯಕೇರು. ಒಡಿಪು ಶ್ರೀಕೃಷ್ಣ ಮಠದ ನನದ ಪರ್ಯಾಯಗೂ ಶಿರೂರು ಮಠ ಸಜ್ಜಾವನುಂಡು. ಐಕಾದ ಬಾರೆಮೂರ್ತ ಅರಿಮೂರ್ತ ನಡಪಾದ್ನ ಸ್ವಾಮೀಜಿರು ಜುಲೈ 13 ಕನಕ ಮೂರ್ತ ನಡಪಾವೇರು. ಒಡಿಪುದ ಶಿರೂರು ಮಠಟು ದಿವಾನಿರು ಉದಯ ಸರಳತ್ತಾಯ ನಡಪಾಯಿನ ಸುದ್ದಿಕೂಟುಡು ಆರು ಮಾಹಿತಿ ಕೊರ್ದು ಶಿರೂರು ಮಠ ಶ್ರೀಕೃಷ್ಣ ಮಠದ ನನದ ಪರ್ಯಾಯಗೂ ಸಜ್ಜಾವನಿತ್ತದು ಒಂದು ಶಿರೂರು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿರ್ನ ಸುರೂತ ಪರ್ಯಾಯ ಆದುಂಡು. ಸರ್ವಜ್ಞ ಪೀಠ ಏರುನ ಬೊಕ್ಕ ಶ್ರೀಕೃಷ್ಣ ಪೂಜಿದ ದೀಕ್ಷಿತ ತೊನ್ನ ದುಂಬತ್ತ ನಡಪಾವನ ಆಚರಣೆಲೆಡು ಕಟ್ಟಿಗೆ ಮೂರ್ತ ಅಂದು ಪುದರ್ ಪೋಯಿನ ಕನಕದ ಮೂರ್ತ ಮುಖ್ಯ ಆದುಂಡು. ಬಾರೆಮೂರ್ತ ಅರೆಮೂರ್ತ ನಡಪಾಯಿನ ಶಿರೂರು ಮಠ ಜುಲೈ 13 ಕನಕ ಮೂರ್ತ ನಡಪಾವುಂಡು ಎಂದು ಪಂಡೇರು. ಐತರ ಕಾಂಡೆ 15 ಸಿಂಹ ಲಗ್ನೋಡು ಮೂರ್ತ ನಡಪುಂಡು. ಐಡ್ದುಂಬು ಮಠದ ಪುರೋಹಿತಿರು ನಿಘಂಟು ಮಲ್ತನ ದಿನತಾನಿ ಕನಕ ಅಟ್ಟಿಕಟ್ಟುನ ಜಾಗಿಡು ನಡುಕಂಬ ಏರಾದು ಐತ ಎದುರು ಪೂಜದ ವಿಧಿವಿಧಾನ ಕರಿಪುವೆರು. ಕಾಂಡೆ 7 ಶಿರೂರು ಮಠಟು ನವಗ್ರಹ ಇಂಚಿತ್ತಿ ಪ್ರಾರ್ಥನೆ ದೊಟ್ಟುಗು ವೇದಘೋಷ ಕೊಂಬು ಕಾಳೆ ವಾದ್ಯ ಬಿರ್ದೊಲಿ ದೊಟ್ಟುಗು ಮಠದ ಪರಿಚಾರಕರು ಭಕ್ತರು ಕಲ್ಸಂಕದ ಲಕ್ಷ್ಮಿ ತೋಟೊಡ್ದು ಕನಕ ಪತ್ತೊಂದು ಮೆರವಣಿಗೆಡು ಬರ್ಪೆರಿಂದು ಮಠದ ದಿವಾನಿರು ಉದಯ ಸರಳತ್ತಾಯರು ಪಂಡೀರು. ಶಾಸಕರು ಯಶಪಾಲ್ ಎ ಸುವರ್ಣ, ಮೋಹನ್ ಭಟ್, ವಾಸುದೇವ ಆಚಾರ್ಯ, ನಂದನ್ ಜೈನ್ ಸುದ್ದಿಕೂಟೊಡಿತ್ತೇರು. ಈ ಅಕ್ಕಿಯನ್ನು ನಾವು ಮುಟ್ಟಿದ ಅಕ್ಕಿಯನ್ನು ಸಂಗ್ರಹ ಮಾಡಿಟ್ಟಿದ್ದೇವೆ, ಭಕ್ತರು ಸಂಗ್ರಹ ಮಾಡಿದ್ದು. ಈಗ ಬೇಯಿಸ್ಲಿಕ್ಕೆ ಬೇಕಾದ ಯಾವ ಕಟ್ಟಿಗೆ ಉಂಟಲ್ಲ ಅದನ್ನು ಕೂಡ ಭಕ್ತ ಸಮೂಹ ಹಿಡ್ಕೊಂಡು ಬರಬೇಕು. ಅವರೆಲ್ಲರೂ ಅದನ್ನು ಮುಟ್ಟಬೇಕು, ಅವರ ಕರಸ್ಪರ್ಶ ಆಗಬೇಕು. ಈ ಕರಸ್ಪರ್ಶವಾದ ವಸ್ತುಗಳು ಅದು ಕೃಷ್ಣನಿಗೆ ಅರ್ಪಣೆ ಆಗಬೇಕು. ಇದು ನಮ್ಮದು ಒಂದು ಕಲ್ಪನೆ. ಹಾಗಾಗಿ 13ನೇ ತಾರೀಕಿಗೆ ಇದೇ ನಮ್ಮ ಮಠದ ಒಂದು ತೋಟ ಇದೆ, ಲಕ್ಷ್ಮೀ ತೋಟ ಅಂತ ಕಲ್ಸಂಕದ ಬಳಿ. ಅಲ್ಲಿ ಸಂಗ್ರಹ ಮಾಡಿರ್ತೇವೆ ಸಾಂಕೇತಿಕವಾಗಿ. ಅಲ್ಲಿಂದ ಕಟ್ಟಿಗೆಗಳನ್ನು ಹಿಡ್ಕೊಂಡು ಬರ್ತೇವೆ ನಾವು. ಅದಕ್ಕೋಸ್ಕರ ಸಾಂಪ್ರದಾಯಿಕ ಶೈಲಿಯಲ್ಲಿ ಬರಬೇಕು ಎನ್ನುವ ಒಂದು ದೃಷ್ಟಿಯಿಂದ ಎತ್ತಿನ ಬಂಡಿಯಲ್ಲಿ, ಹಾಗೆ ಕೈಗಾಡಿಗಳಲ್ಲಿ, ಹಾಗೆ ಭಕ್ತರೆಲ್ಲ ತಾವು ಎಷ್ಟು ಕೂಡಿತೋ ಅಷ್ಟು ಕಟ್ಟಿಗೆಗಳನ್ನು ಹಿಡ್ಕೊಂಡು ಬರಬೇಕು. ಇಲ್ಲಿರುವ ಕಟ್ಟಿಗೆಗಳು ಹೇಗೆ ಕೇಳಿದರೆ ಸೀಳಿದ ಕಟ್ಟಿಗೆಗಳಲ್ಲ, ನಾವು ಸೋಂಟೆ ಅಂತ ಏನು ಹೇಳ್ತೇವೆ, ರೌಂಡ್ ಶೇಪ್ ಇರುತ್ತೆ, ಆ ರೀತಿಯಾದಂತಹ ಕಟ್ಟಿಗೆಗಳು. ಅವುಗಳನ್ನೆಲ್ಲ ಹಿಡ್ಕೊಂಡು ಬಂದು ರಥಬೀದಿಯಲ್ಲಿ ಪ್ರದಕ್ಷಿಣೆ ಬಂದು ಆಮೇಲೆ ಕಟ್ಟಿಗೆ ರಥ ಮಾಡುವ ಜಾಗದಲ್ಲಿ ಅದನ್ನು ಇಡಲಾಗುತ್ತದೆ. ಈ ಮುಹೂರ್ತ ಮಾಡಬೇಕಾದ್ರೂ ಕೂಡ ಮೊದಲು ದೇವತಾ ಪ್ರಾರ್ಥನೆ. ಹಾಗಾಗಿ 7:30 ಹೊತ್ತಿಗೆ ವಿಠ್ಠಲ ದೇವರ ಸಮ್ಮುಖದಲ್ಲಿ, ಹಾಗೆಯೇ ಚಂದ್ರೇಶ್ವರ, ಅನಂತೇಶ್ವರ, ಕೃಷ್ಣದೇವರ, ಪ್ರಾಣದೇವರ ನವಗ್ರಹ ಗುಡಿಗಳು, ಬೃಂದಾವನಗಳಿಗೆ ಎಲ್ಲ ತೆರಳಿ ಪ್ರಾರ್ಥನೆ ಮಾಡಿ ಆಮೇಲೆ ಕಟ್ಟಿಗೆಗಳನ್ನು ತರುವುದಕ್ಕೋಸ್ಕರ ಕಲ್ಸಂಕದ ಲಕ್ಷ್ಮೀ ತೋಟಕ್ಕೆ ನಾವು ಹೋಗ್ತೇವೆ. ಅಲ್ಲಿಂದ ಹಿಡ್ಕೊಂಡು ಬಂದು ರಥಬೀದಿಗೆ ಮತ್ತೆ ಪ್ರದಕ್ಷಿಣೆ ಮಾಡಿಕೊಂಡು ಆ ಜಾಗದಲ್ಲಿ ಕೊಂಡೋಗಿ ಇಡ್ತೇವೆ. ತುಳುವಿರ್ನ ದೈವಾರಾಧನೆದ ಸಿನಿಮನು ಮಾತಿರ್ಲ ತೂದು ಗೆಂದಾವಡೊಂದು ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು. ಕುಡದ ಭಾರತ್ ಸಿನಿಮಾಸ್ಡ್ ಧರ್ಮಚಾವಡಿ ಸಿನಿಮಾದ ಪ್ರದರ್ಶನ ಉದೀಪನ ಮಲ್ತದ ಆರು ಪಾತೆಯರು. ಕೃಷ್ಣವೇಣಿ ಪಿಕ್ಚರ್ಸ್ ಗುರ್ತು ಮೂರುಡು ನಡುಬೈಲು ಜಗದೀಶ್ ಅಮೀನ್ ತಯಾರು ಮಲ್ತನ ನಿತಿನ್ ರೈ ಕುಕ್ಕೋಳಿ ನೋಡಿಯಲ್ ನಿರ್ದೇಶನದ ಧರ್ಮಚಾವಡಿ ತುಳು ಸಿನಿಮಾ ಕುಡ್ಲ ಲಾಲ್ಬಾಗ್ ಭಾರತ್ ಮಾಲ್ದ ಭಾರತ್ ಸಿನಿಮಾಡು ಶುಕ್ರವಾರ ಬಿಡುಗಡೆಯಾಂಡು. ರಾಜ್ಯ ಬಿಜೆಪಿದ ದುಂಬುದ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪ್ರದರ್ಶನ ಉದೀಪನ ಮಲ್ತೇರು. ತುಳುವಿರ್ನ ದೈವಾರಾಧನೆದ ಈ ಸಿನಿಮನು ಮಾತಾ ತುಳು ಜನ ಮನಸ್ಸದೀದು ತೂದು ಗೆಂದಾವಡೊಂದು ಕಟೀಲ್ ಪಂಡೀರು. ತುಳು ನಾಟಕ ಸಿನಿಮಾ ನಿರ್ದೇಶಕರೈನ ಡಾಕ್ಟರ್ ದೇವದಾಸ್ ಕಾಪಿಕಾಡ್, ವಿಜಯ್ ಕುಮಾರ್ ಕೋಡಿಯಲ್ಬೈ, ತುಳು ಸಿನಿಮಾ ತಯಾರು ಮಲ್ಪನಾರ ಪ್ರಕಾಶ್ ಪಾಂಡೇಶ್ವರ, ತುಳು ಸಿನಿಮಾ ತಯಾರು ಮಲ್ಪನಕ್ಲಿನ ಸಂಘದ ಗುರುಕಾರ್ಯರು ಆರ್ ಧನ್ರಾಜ್, ಕ್ಯಾಟ್ಕೋ ಗುರುಕಾರ್ಯರು ಲಂಚುಲಾಲ್, ದುಂಬುದ ಗುರುಕಾರ್ಯರು ಮೋಹನ್ ಕೊಪ್ಪಲ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್, ಸಿನಿಮಾ ನಟಿ ರೂಪೇಶ್ ಶೆಟ್ಟಿ, ತುಳು ವಿದ್ವಾಂಸರು ಭಾಸ್ಕರ್ ರೈ ಕುಕ್ಕೊಳ್ಳಿ, ಸ್ವರಾಜ್ ಶೆಟ್ಟಿ, ಇಸ್ಮಾಯಿಲ್ ಮೂಡುಶೆಡ್ಡೆ, NRK ವಿಶ್ವನಾಥ, ತಮ್ಮ ಲಕ್ಷ್ಮಣ, ಚಂದ್ರಹಾಸ ಆಳ್ವ, ಸಿನಿಮಾ ತಯಾರು ಮಲ್ತನಾರ ಜಗದೀಶ್ ಅಮೀನ್ ನಡುಬೈಲು, ನಿರ್ದೇಶಕರು ನಿತಿನ್ ರೈ ಕುಕ್ಕೊಳ್ಳಿ, ಸಿನಿಮಾ ನಟಿ ರಮೇಶ್ ರೈ ಕುಕ್ಕೊಳ್ಳಿ ಈ ಪೊರ್ತುದಿತ್ತೇರು.
ಒಂಜಿ ದಿಗ್ಗಜರು ತುಳು ಚಿತ್ರರಂಗದ ಮಸ್ತ್ ದಿಗ್ಗಜರು ತುಯರು ಇಷ್ಟ ಆದ್ರಿಂದ ಎನ್ನದೆ ಅವಂಡ ಸೆಕೆಂಡ್ ಹಾಫ್ ಅಂತೂ ಮಾತೇನ ಬಾಯ್ಟ್ಲು ಇಲ್ಲ ಇನ್ನು ಸೆಕೆಂಡ್ ಹಾಫ್ ದಾದನ ಒಂಜಿ ಸ್ಪೆಷಲ್ ಕೊಡ್ತಾ ಅವನ ಇನ್ನಿ ಮುಟ್ಟ ಎನ್ನ ಲೆಕ್ಕಡು ಈ ಒಂಜಿ ಟ್ರೈ ಮಲ್ದಿಜ ಒಂಜಿ ಈ ಜಾನರ್ಡ್ ಮಾತಿಲ್ಲದೇನು ಈ ಸಿನಿಮಾ ತೂದಿನಿ ಎಂಕ್ಲಿಗೆ ಒಂಜಿ ಪ್ರೋತ್ಸಾಹ ಕೊರಿಯರು ದಾನೆ ಪಂಡ ಒಂಜಾತ್ ಜನಕ್ಕೆ ಬಂದಿದೆ ಸಿನಿಮಾ ಬಂದು ಸಿನಿಮಾ ಅಂತ ಪಂಪಿನ ಕೇಳಿ ಒಳ್ಳೆ ಖುಷಿ ಆದ ಇಂದು ಇತ್ತ ಸಿನಿಮಾ ತಯಾರಾದ ಮೊರು ಉಂಡು ಇಂದು ಎಂಕ್ಲಿನ ಧರ್ಮಚಾವಡಿ ತನ್ನದ ಸಿನಿಮಾದ್ದು ಇಂದು ತುಳುವೇರ್ನ ಸಿನಿಮಾ ನನ್ನೊಂದು 11 ವರ್ಷದ ಸ್ಟ್ರಗಲ್ ಏನೊಂದು ಸಿನಿಮಾಡು ಮನ್ಪೋಡು ಬಂದ್ಪುನಂಚಿ ನಾವು ಇನ್ನು 11 ಡೇಟ್ ನಮ್ಮ ಧರ್ಮಚಾವಡಿ ರಿಲೀಸ್ ನಮ್ಮಂಚಿನ ಸುಮಾರು ಹೊಸ ಕಲಾವಿದರು ಈ ಸಿನಿಮಾಡು ಅಭಿನಯ ಮಾಡ್ತಿದ್ದಾರೆ ನಿರ್ದೇಶಕರು ಹೊಸ ಪ್ರಯತ್ನಕ್ಕೆ ಕೈಪಾಡ್ತಾರೆ ನಮ್ಮ ಎಪ್ಪಲ ತುಳುನಾಡು ಒಂಜಿ ಬುಲಿಪುಂಡು ಕಂಟೆಂಟ್ ಬೋರ್ಡು ಕಾಮಿಡಿ ಬುಡ್ದು ಪಿದೆ ಬಲ್ಲೆ ಎಂದು ಸೊ ಅಂಚಿನ ಒಂಜಿ ಪ್ರಯತ್ನ ಆತನ ಈ ಸಿನಿಮಾಡು ನಮ್ಮ ಮೂವಿ ಒಂಜಿ ಫುಲ್ ಪ್ಯಾಕ್ಡ್ ಮೂವಿ ಪಂಡ ಡಿವೈನ್ ಲವ್ ಸ್ಟೋರಿ ಥ್ರಿಲ್ಲರ್ ಸಸ್ಪೆನ್ಸ್ ಮಾತಲ್ಲ ಉಂಡು ಪ್ರೀಮಿಯರ್ ಶೋಸ್ ಮಾತಾತುಂಡು ಇನ್ನಿ ಫಸ್ಟ್ ಶೋ ಅವೊಂದುಂಡು ಎಡ್ಡೆ ರೆಸ್ಪಾನ್ಸ್ ಬೈದುಂಡು ಪ್ರೀಮಿಯರ್ ಶೋಡ್ ಮಾತ ಮುಂಬೈಡ್ ಪುತ್ತೂರು ಮ್ಯಾಂಗ್ಳೂರು ಮಾತಿರ್ನಲ್ಲ ಎಡ್ಡೆ ರೆಸ್ಪಾನ್ಸ್ ಇತ್ತುಂಡು ಆ್ಯಕ್ಚುಲಿ ಎನ್ನ ಫಸ್ಟ್ ಮೂವಿ ಫಸ್ಟ್ ಟೈಮ್ ಆ್ಯಕ್ಟ್ ಮಂತೊಂದುಲ್ಲೆ ಮಾತ ಟೀಮ್ ದಕ್ಲ ಎಡ್ಡೆ ಸಪೋರ್ಟ್ ಮಲ್ದೇರು ಅಂಚಾದ ಇದು ಶೋಕು ಮೂಡ್ದು ಬೈದಂಡೆ ಇಂದು ಎನ್ನ ಸೆಕೆಂಡ್ ಫಿಲಮು ಫಸ್ಟ್ ಫಿಲಮ್ ಧರ್ಮದೈವ ನಿಖಲ್ ಮಾತ ಇನ್ನು ತೂದು ಮೆಚ್ಚಿದ್ದಾರೆ ಇಂದು ಎನ್ನ ಸೆಕೆಂಡ್ ಪ್ರಯತ್ನ ಇದಕ್ಕೆ ಆ್ಯಕ್ಚುಲಿ ಒನ್ ಆಫ್ ಪ್ರೊಡ್ಯೂಸರ್ ಅದಲ್ಲ ಪಾತ್ರ ಮಲ್ದೆ ತಾಂಡೆ ಮಸ್ತ್ ಖುಷಿ ಆಂಡ್ ಈ ಮೂವಿ ಮನ್ಪರೆ ಆ್ಯಂಡ್ ಮಸ್ತ್ ಪಂಡ ಎನರ್ಜಿಲ ಇತ್ತು ಮಾತ ಟೀಮ್ ದಕ್ಕುಲ್ ಪಂಡ ಮಸ್ತ್ ಯಂಗ್ಸ್ಟರ್ಸ್ ಉಲ್ಲೇರು ಬೊಕ್ಕ ಮಾತ ಮಸ್ತ್ ಫ್ರೆಶರ್ಸ್ ನಕುಲ್ಲ ಇತ್ತೇರು ಆ್ಯಂಡ್ ಈವನ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ನಕುಲ್ ಇತ್ತುಂಡಲ್ಲ ಬಟ್ ಅಕುಲ್ ಏಪಲ್ ಎಂಕ್ಲೇನು ಫ್ರೆಶರ್ಸ್ ಬಂದು ಫೀಲ್ ಮಲ್ಪದಿಜರು ದೇವರ್ ವೆರಿ ಕಂಫರ್ಟೇಬಲ್ ಎಂಕ್ಲೇಗ ಸಿಚುವೇಶನ್ ಸೊ ಎಂಕ್ಲ ಮೂವಿನ ತೂಲೆ ಮಾತೆರ್ಲ ಆರ್ಟಿಸ್ಟ್ ಮಾತೆರ್ಲ ಮಸ್ತ್ ಎಡ್ಡೆ ಮಲ್ದೇರು ಅಕ್ಲ ನಮ್ಮ ತುಳುನಾಡದ ಕ್ರೀಡೆ ತುಳುನಾಡದ ಸಂಸ್ಕೃತಿ ಐತೊಟ್ಟಿಗೆ ನಮ್ಮ ಮಾತೆರ್ಲ ತುಳುನಾಡು ಬಂಡ ಐತೊಟ್ಟಿಗೆ ಬರ್ಪುಣ ದೈವಾರಾಧನೆ ಸೊ ಆ ದೈವಾರಾಧನೆಗೆಲ್ಲ ನಮ್ಮ ಸಮಾಜಗಳು ಒಂಜಿ ಲಿಂಕ್ ಮಂತದ್ದು ಒಂಜಿ ಎಡ್ಡೆ ಕತೆ ಮಂತದಿರು ನಮ್ಮ ನಿತಿನ್ ರೈ ಕುಕ್ಕುವಳ್ಳಿ ಸಿನಿಮಾ ಬಾರಿ ಖುಷಿ ಅಂಡ್ ತೂದು ತುಳು ಚಿತ್ರರಂಗಡು ಒಂಜಿ ಹೊಸ ರೀತಿದ ಕಥೆನು ಪತ್ತೊಂದು ಇಡೀ ಕಥೆ ಹಾಸ್ಯ ಲೊಕೇಶನ್ ಕೆಮರಾ ವರ್ಕ್ ಮ್ಯೂಸಿಕ್ ನೆಟ್ ಪೂರ ಪರ್ಫೆಕ್ಷನ್ ತೋಜಾನಿಂಚಿನ ಸಿನಿಮಾ ಇತ್ತಂಡು ಅವು ಧರ್ಮದೈವ ಸಿನಿಮಾ ಮಲ್ತಿನಂಚಿನ ನಿರ್ದೇಶಕರು ಧರ್ಮಚಾವಡಿನ ಮಲ್ಪನಾಗ ಏತೋ ಜನ ಎನ್ನುದಿತ್ತೇರು ಐತ ರಡ್ನೇ ಭಾಗನ ದಾದನ ಅಂದು ದಾಲತ್ ಉದರ ಮಾತ್ರ ಧರ್ಮ ಬೈದಿನ ಆ ಧರ್ಮ ಚಾವಡಿದ ನಿಜವಾಯಿನ ಸ್ಟಫ್ ಎಂಜಿನೇನು ಬಂದದ್ದು ಚಿತ್ರರಂಗಗೂ ಚಿತ್ರ ಥಿಯೇಟ್ರಿಗೆ ಬರ್ತದ ನಿಖಲು ತೂಗೋಡು ಎನ್ನ ಭಾರಿ ನಿಕಟ ಸಂಬಂಧ ಏನಿದ್ದ ನಿತಿನ್ ರೈನ ರಡ್ನೇ ಸಿನಿಮಾ ಜಗದೀಶ್ ಅಮೀನ್ ನಿರ್ಮಾಣದ ನಿತಿನ್ ರೈ ನಿರ್ದೇಶನದ ಈ ಸಿನಿಮಾ ನಮ್ಮ ತುಳುನಾಡದ ಪರಂಪರೆದ ಆರಾಧನೆದ ಪ್ರತೀಕವಾಯಿನ ಚಿತ್ರ ದೈವಾರಾಧನೆಯನ್ನು ಪ್ರತಿಬಿಂಬಿಸುವ ಚಿತ್ರ ಒಂದು ಸಿನಿಮಾ ತುಳು ಭಾಷೆಯ ಸುಮಾರು ಸಿನಿಮಾಗಳು ಬೇರೆ ಬೇರೆ ರೀತಿಯ ಬೈದಿವೆ ಅನ್ನ ಧರ್ಮಾಚರಣೆ ದೈವಾರಾಧನೆ ಈ ಪರಂಪರೆಯನ್ನು ಒರಿಪೋಡು ಬಂದ್ಪಡೋದು ಚಿಂತನ ಈ ಪರಂಪರೆಯನ್ನು ತಿರುಪೋಡು ಬಂದ್ಪಡೋದು ಚಿಂತನ ಆಶೆಗಳು ಈ ಸಿನಿಮಾ ಒಂದು ಎಡ್ಡ ಸಂದೇಶನ ಕೊರ್ಪೋಡು ಚಿಂತನ ವಿಶ್ವಾಸವನ್ನು ಹೆಚ್ಚಾಗಲ್ಲ ಸುರುತ ಸಿನಿಮಾ ಎಡ್ಡೆಪ್ಪಳು ಹೋದ್ರೆ ಅದೇ ರೀತಿ ಎಡ್ಡೆಪ್ಪಳು ಜನವನ್ನೇ ಈ ಸಿನಿಮಾ ಪಡೆಯುವುದು ನನಗೆ ಶುಭ ಹಾರೈಸುವುದು ಇನ್ನು ಈ ತುಳುನಾಡದ ದಿಗ್ಗಜರ ಏನಂತಿದ್ದ ಪ್ರಕಾಶ್ ಪಾಂಡೇಶ್ವರ್ ದೇವದಾಸ್ ಕಾಪಿಕಾಡ್ ವಿಜಯನ್ನೇ ರೂಪೇಶ್ ಶೆಟ್ಟಿ ಧನರಾಜ್ ಮಾತ್ರ ಮುಟ್ಟಾಲಿಗೆ ಇನ್ನು ಉದ್ದೀಪನ ಆಗ್ತದೆ ಆಗಲ ಮಾತ್ರ ಆಶೀರ್ವಾದ ನಿತಿನ್ ರೈ ಒಂದು ಎಡ್ಡೆ ನಿರ್ದೇಶಕ ರೋಟರಿ ಕ್ಲಬ್ ಕಟಪಾಡಿದ 24ನೇ ವರ್ಷದ 2025-26ನೇ ಸಾಲದ ಹೊಸ ಗುರ್ಕಾರರಾದ ಆಶಾ ಅಂಜನ್ ಅಧಿಕಾರದ ತೊನ್ನ ಕಾರ್ಯಕ್ರಮ ಇಂಚಿಪ ನಡೆತಂದೆ ರೋಟರಿ ಕ್ಲಬ್ ಕಟಪಾಡಿದ 24ನೇ ವರ್ಷದ 2025-26ನೇ ಸಾಲದ ಹೊಸ ಗುರ್ಕಾರರಾದ ಆಶಾ ಅಂಜನ್ ಅಧಿಕಾರದ ತೊನ್ನ ಕಾರ್ಯಕ್ರಮ ಇಂಚಿಪ ನಡೆತಂದೆ 25-26ನೇ ಸಾಲದ ರೋಟರಿ ಜಿಲ್ಲಾ ಗವರ್ನರ್ BM ಭಟ್ ಅಧಿಕಾರ ಕೊರ್ಪಾದು ಪ್ರತಿಜ್ಞೆ ಮಲ್ಪಾಯರು ವಲಯ ಸೇನಾನಿ ಸ್ಮಿತಾ ಕಾಮತ್ ಸಹಾಯಕ ಗವರ್ನರ್ ಅಮಿತ್ ಅರವಿಂದ ಸ್ಪಂದನ ಸಂಚಿ ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬೈಕೇರು ಬರವು ಕಲ್ಪನೆಟ್ ಬಿರ್ಸೇರು ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರ ಫಲದೆ ತೊನ್ನ ಇರುವೇರು ಅಂಗವಿಕಲರಿಗೆ ರಡ್ಡು ವೀಲ್ ಚೇರ್ ಕೊರ್ಪುನ ಕಾರ್ಯಕ್ರಮ ನಡೆತಂಡು ಹೊಸ 3 ಸದಸ್ಯರನ್ನು ರೋಟರಿ ಸಂಸ್ಥೆಗೆ ಸೇರ್ಸಾಯರು ಅಧಿಕಾರ ಬುಡ್ದು ಕೊರ್ನ ಸಹಾಯಕ ಗವರ್ನರ್ ಜಗನ್ನಾಥ ಕೋಟೆ ಬುಕ್ಕ ವಲಯ ಸೇನಾನಿ ಹೇಮಂತ್ ಯುಕಾನ್ ಕಾರ್ಯಂತಿರು ಲಕ್ಷ್ಮೀ ಬಿ ಅಧಿಕಾರ ಬುಡ್ದು ಕೊರ್ನ ಗುರ್ಕಾರರು ಸುನಿಲ್ ಡಿ ಬಂಗೇರ ಗಿರಿಧರ ಶೆಟ್ಟಿ ವೆಲೈಟ್ ಲೂಯಿಸ್ ಗಣೇಶ್ ಕಿಣಿ ಸಂತೋಷ್ ಶೆಟ್ಟಿ ರಂಜನ್ ಹೆಗ್ಡೆ ಕಾರ್ಯಂತಿರು ಡಾಕ್ಟರ್ ಚಂದ್ರಶೇಖರ ಸಾಲಿಮಠ
ರಿತೇಶ್ ಕೋಟ್ಯನ್ ಲೇಸಿಡು ಪಾಲ್ದೆತೊಂಡಿರು. ಈ ಅವಕಾಶದಲ್ಲಿ ಒಂದು ವರ್ಷದಲ್ಲಿ ನಾನು ಕಲೆಕ್ಟ್ ಮಾಡಿದಂತಹ ಈ ಚಿನ್ನದ ನಾಣ್ಯಗಳು ಏನಿದೆ ಅದು ಈ ಕ್ಲಬ್ಬಿನಲ್ಲಿ ಬಹಳಷ್ಟು ಸ್ನೇಹಿತರನ್ನ ನಾನು ಪಡ್ಕೊಂಡಿದ್ದೇನೆ. ಅದು ಒಂದು ಸಂತೋಷದ ವಿಚಾರ ನನಗಿದೆ. ಈ ಹಲವಾರು ಕುಟುಂಬೋತ್ಸವಗಳಲ್ಲಿ ಭಾಗವಹಿಸ್ತಾ ನನ್ನ ದೇಹದ ತೂಕ 1-2 kg ಹೆಚ್ಚಾದದ್ರಲ್ಲಿ ಅಲ್ಲಿ ರೋಟರಿ ಕಟ್ಪಾಡಿಯ ಪಾತ್ರ ಇದೆ. ಚಾರ್ಟರ್ ಪ್ರೆಸಿಡೆಂಟ್ ವೈ ರಂಜನ್ ಹೆಗ್ಡೆ ಅವರಿಂದ ಹಿಡಿದು 23 ವರ್ಷ ಈ ಕ್ಲಬ್ ಅನ್ನು ನಡೆಸಿರುವಂತ, ನನ್ನನ್ನು ಸೇರಿ 23 ವರ್ಷ ಈ ಕ್ಲಬ್ ಅನ್ನು ಮುನ್ನಡೆಸಿರುವಂತ ಎಲ್ಲ ನನ್ನ ಪೂರ್ವಾಧ್ಯಕ್ಷರುಗಳಿಗೆ ನಾನು ಚಿರಋಣಿ. ಯಾಕಂತ ಹೇಳಿದ್ರೆ ಈ ಕ್ಲಬ್ಬು ಇಷ್ಟರವರೆಗೆ ಬೆಳೆದು ಬಂದಿರದಿದ್ರೆ ಖಂಡಿತ ನಾನು ಸಹಾಯಕ ಗವರ್ನರ್ ಆಗುವಂತ ಅವಕಾಶ ನನಗೆ ಸಿಗ್ತಿರ್ಲಿಲ್ಲ. ನಮ್ಮ ಕಟ್ಪಾಡಿ ಕ್ಲಬ್ ಅನ್ನು ಅಂದು ಕಾಪು ಕ್ಲಬ್ಬಿನವರು ಹುಟ್ಟು ಹಾಕಿ ಇಷ್ಟು ವರ್ಷ ನಮ್ಮ ಇಲ್ಲಿಯ ಪಾಸ್ಟ್ ಪ್ರೆಸಿಡೆಂಟ್ಗಳು ಮುನ್ನಡೆಸಿರುವುದರಿಂದ ನಿಮ್ಮ ಮುಂದೆ ಸಹಾಯಕ ಗವರ್ನರ್ ಆಗಿ ನಾನು ಈಗ ಪಾಸ್ಟ್ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಯಾವತ್ತೂ ಒಂದು ಮಾತಿದೆ, ಕಿಂಗ್ ಆಗುವುದಕ್ಕಿಂತ ಕಿಂಗ್ ಮೇಕರ್ ಆಗಬೇಕು ಅಂತ ಹೇಳಿಕೊಂಡು. ಹಾಗೆ ಈ ಸಂದರ್ಭದಲ್ಲಿ ನಾನೇ ಕಿಂಗ್ ಆಗಬೇಕು ಅಂತ ನಾನು ಆಶಿಸುವುದಿಲ್ಲ, ನೀವು ಕಿಂಗ್ ಆಗಬೇಕು ಅಂತ ನನ್ನ ಆಶಯ. ಕುಡ್ಲ ಮಾರ್ನಮಿ ಕಟ್ಟಿದ ಜ್ಯೋತಿಷ್ಯ ಪ್ರವೀಣ ವಾಗ್ಮಿ ಸಮಾಜ ಸೇವಕರು ಶ್ರೀದೇವಿ ಪ್ರತ್ಯಂಗಿರ ವಿಪರೀತ ಮಹಾಭದ್ರ ಕಾಳೆ ಅಮ್ಮನ ಅನುಷ್ಠಾನ ಕರ್ತೀರು. ಶ್ರೀ ಕರಣ್ ಜ್ಯೋತಿಷಿಯರಿಗೆ ಗುರು ಪುಣ್ಯಮೆದಲೆ ಕೊಡು ಭಕ್ತರು ಮರ್ಯಾದೆ ಮಲ್ತೇರು. ಗುರುವರ ಗುರು ಪುಣ್ಯಮೆದಲೆ ಕೊಡು ಗುರುವರಿಯರಿಗೆ ಮರ್ಯಾದೆ ಸಂದಾವನ ಬುಕ್ಕ ಗುರು ಪೂಜೆ ಕೆಲವು ಕಡೆ ನಡಪಾದಿರು. ಕುಡ್ಲದ ಜ್ಯೋತಿಷ್ಯ ಪ್ರವೀಣರು ವಾಗ್ಮಿ ಸಮಾಜ ಸೇವಕರ ಆದ ಗುರುತು ಮಲ್ತೊನ್ನ ಮಾರ್ನಿಮಿ ಕಟ್ಟೆ ಶ್ರೀದೇವಿ ಪ್ರತ್ಯಂಗಿರ ವಿಪರೀತ ಮಹಾಭದ್ರ ಕಾಳೆ ಅಮ್ಮನ ಅನುಷ್ಠಾನ ಕರ್ತೀರು. ವಿದ್ವಾನ್ ದೈವಜ್ಞರು ಶ್ರೀ ಕರಣ್ ಜ್ಯೋತಿಷಿಯರಿಗೆ ಗುರು ಮರ್ಯಾದೆ ನಡೆತಂಡೆ. ಕರಣ್ ಜ್ಯೋತಿಷಿಯರ್ನ ಜ್ಯೋತಿಷ್ಯ ಶಾಸ್ತ್ರದ ವಿದ್ವತ್ ಬುಕ್ಕ ಅರಣ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿದು ಊರ್ದ 10 ಸಮಸ್ತೆರು ಅರಣ ಇಲ್ಲಡು ಈ ಮರ್ಯಾದೆ ಸಂದಾಯರು. ಪಾಕಜನ ಭಕ್ತರು ಗುರು ಪುಣ್ಯಮೆದಲೆ ಕೊಡು ಗುರು ಪೂಜೆ ಸಂದಾಯರು. ಆಷಾಢದಲ್ಲಿ ಬರುವಂತಹ ಪುಣ್ಣಿಮೆಯನ್ನು ವ್ಯಾಸ ಜಯಂತಿ ಅಂತಲೂ, ಇದನ್ನು ನಾವು ಗುರು ಪೂರ್ಣಿಮೆ ಅಂತಲೂ ಆಚರಣೆಯನ್ನು ಮಾಡುತ್ತೇವೆ. ಶಾಸ್ತ್ರದ ಪ್ರಕಾರ ಗೋಕಾರ ನಂದಕಾರಶ್ಚ ಓಕಾರ ತೇಜೋ ಉಚ್ಯತೆ
ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುರೇವ ನ ಸಂಶಯ ಅಂತ ಹೇಳಿ. ಇದನ್ನೇ ಅದ್ವಯ ತಾರಕ ಉಪನಿಷತ್ನಲ್ಲಿ ಇದನ್ನೇ ಒತ್ತಿ ಹೇಳಿದ್ದಾರೆ. ಭೂಕಾರೋ ಅಂಧಕಾರತ್ವಾತ್ ರೂಕಾರ ತನ್ನಿವಾಹಕ ಅಂತ ಹೇಳಿ. ಅಂದ್ರೆ ಭೂಕಾರ ಅಂತ ಹೇಳಿದೆ ಅಜ್ಞಾನದಿಂದ ತುಂಬಿದಂತಹ ಕತ್ತಲು ಎಂತಲೂ, ಈ ಅಜ್ಞಾನದ ಕತ್ತಲನ್ನು ತೊಲಗಿಸುವಂತಹ ಜ್ಞಾನ ರೂಕಾರ ಅಂತಲೂ ಇದನ್ನು ಸಂಯೋಜನೆ ಮಾಡಿದಾಗ ಗುರು ಅಂತ ಹೇಳಿ ಇದನ್ನು ಕರೆಸಿಕೊಳ್ಳುತ್ತದೆ. ಹಾಗೆ ರುದ್ರಯಾಮಾಲ ಗ್ರಂಥದ ಪ್ರಕಾರ ಗುರುರ್ ಪಿತಃ ಗುರುರ್ ಮಾತಃ ಗುರುರ್ ದೇವೋ ಗುರುರ್ ಗತಿ ಶಿವೇ ರುಷ್ಠ ಗುರುಸ್ತ್ರಾತ ಗುರೌ ರುಷ್ಠಾನ ಕಶ್ಚನಃ ಅಂತ ಹೇಳಿ. ಒಂದು ಪಕ್ಷದಲ್ಲಿ ದೇವರಿಗೆ ನಮ್ಮ ಮೇಲೆ ಕೋಪ ಬಂದ್ರೆ ಗುರು ಆದವನವನು ಕಾಯ್ತಾನೆ ಅಂತ ಹೇಳಿ, ಆದ್ರೆ ಗುರುವಿಗೆ ಕೋಪ ಬಂದ್ರೆ ಯಾವ ದೇವರು ಕೂಡ ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಸ್ಕಂದ ಪುರಾಣದಲ್ಲಿ ಕೂಡ ಹೇಳಿದ್ದಾರೆ. ಗುರೌ ತುಷ್ಟೇ ಚ ತುಷ್ಟ ಸರ್ವದೇವಾಹ ಗುರೌ ರುಷ್ಟೇ ಚ ರುಷ್ಟ ಸರ್ವದೇವಾಹ ಅಂತ ಹೇಳಿ. ಆದ್ರಿಂದ ಈ ಗುರು ಪೂರ್ಣಿಮೆಯ ದಿವಸದಲ್ಲಿ ಆದಷ್ಟು ಗುರುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಮೊದಲಿನ ಗುರು ನಮ್ಮ ತಂದೆ ತಾಯಿ, ತಂದೆಗೆ ಹಾಗೂ ತಾಯಿಗೆ ಪಾದಗಳಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ನಮಗೆ ಪಾಠ ಕಲಿಸಿದಂತಹ ಶಿಕ್ಷಕರಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ನಮಗೆ ದಾರಿ ತೋರಿಸಿದಂತಹ ಯಾರಾದ ಗೌರವಾನ್ವಿತ ವ್ಯಕ್ತಿಗಳಿದ್ದಲ್ಲಿ ಅವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಸ್ವಾಮೀಜಿಗಳಿಗೆ ಯತಿವರೇಣ್ಯರಿಗೆ ಪಾದ ಪೂಜೆಯನ್ನು ಮಾಡಿ ಅವರಿಂದ ಮಂತ್ರಾಕ್ಷತೆಯನ್ನು ತಗೊಳ್ಳುವಂಥದ್ದು, ಇದೆಲ್ಲವೂ ಕೂಡ ನಾವು ಮಾಡಬೇಕಾದಂತಹ ಕರ್ತವ್ಯಗಳು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಅಂಗಸಂಸ್ಥೆ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ 40 ವರ್ಷದ ರೂಬಿ ಮಹೋತ್ಸವ ಜುಲೈ 14 ಕಂಕನಾಡಿದ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ನಡಪೆರೆ ಉಂಡೊಂದು ನಿರ್ದೇಶಕರು ಧರ್ಮಗುರು ಫೌಸ್ಟಿನ್ ಲ್ಯೂಕಸ್ ಲೋಬೋ ತೆರಿಪಾದಿರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರು ಧರ್ಮಗುರು ಫೌಸ್ಟಿನ್ ಲ್ಯೂಕಸ್ ಲೋಬೋ ಸುದ್ದಿಕೂಟ ಉಡುಪಾತಿರುದು. ಸಂಸ್ಥೆಯ ಅಂಗ ಅದು ಪುನಃ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ 40 ವರ್ಷ ಆರೋಗ್ಯ ಸೇವೆ ಸಂದಾಯಿನ ರೂಬಿ ಮಹೋತ್ಸವ ಜುಲೈ 14 ಬಯ್ಯ 5 ಗಂಟೆಗೆ ಪಂಪುವೆಲ್ದ ಕಂಕನಾಡಿ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ಆಚರಣೆ ಮಲ್ಪೊಂದು ಪಂಡೇರು. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧಿಕಾರಿ ಬುಕ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಅವರ್ ಲೇಡಿ ಆಫ್ ಲೂಡ್ಸ್ ಚಾಪೆಲ್ ದೇರ್ಲ ಕಟ್ಟೆಡು ಸೊಲ್ಮೆಸಂದವನ ಬಲಿಪೂಜೆ ಅರ್ಪಣೆ ಮಾಡ್ತದೆ. ರೂಬಿ ಮಹೋತ್ಸವಡು ಗುರುಕಾರ್ಯ ವಹಿಸುವರಿದ್ದು ಫೌಸ್ಟಿನ್ ಲೋಬೋ ಪಂಡೇರು. ಈಗ ಈ ಮೆಡಿಕಲ್ ಕಾಲೇಜನ್ನು 1985 ಇಸ್ವಿಯಲ್ಲಿ ಸ್ಥಾಪಿಸಿ 2025 ಈ ವರ್ಷದಲ್ಲಿ 40 ವರ್ಷಗಳು ಪೂರ್ಣಗೊಂಡಿವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಯಾಕಂತ ಹೇಳಿದರೆ, ಹಲವಾರು ವ್ಯಕ್ತಿಗಳಿಗೆ ಈ ಸಂಸ್ಥೆಯಿಂದ ಸೇವೆ ನೀಡಲ್ಪಟ್ಟಿದೆ ಮತ್ತು ಹಲವಾರು ವ್ಯಕ್ತಿಗಳು ಈ ಸಂಸ್ಥೆಯ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ. ಆ ಎಲ್ಲ ವ್ಯಕ್ತಿಗಳಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸುವ ಒಂದು ಅವಕಾಶ ಈ ಕಾರ್ಯಕ್ರಮದ ಮೂಲಕ ನಮಗೆ ಸಿಗ್ತಾ ಇದೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಥೆಗೆ ದುಡಿದವರು ಯಾರೆಲ್ಲ ಇದ್ದಾರೆ ವಿವಿಧ ರೀತಿಯಲ್ಲಿ ಅವರೆಲ್ಲರನ್ನು ಸನ್ಮಾನಿಸುವ ಕಾರ್ಯಕ್ರಮ ಕೂಡ ಈ ನಮ್ಮ ಸಮಾರಂಭದಲ್ಲಿ ಇದೆ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲುಡು ಕಟೀಲ್ ಸರಸ್ವತಿ ಸದನೋಡು 21ನೇ ವರ್ಷದ 7 ದಿನದ ಕಟೀಲ್ ತಾಳಮದ್ದಲಿ ಸಪ್ತಾಹ ಪಾಂಡವಾನಂ ಧನಂಜಯ ನಡೆತೊಂದುಂಡು. 5ನೇ ದಿನ ಶುಕ್ರವಾರ ಬಯ್ಯಗ ಪಾಂಡೇಶ್ವರ ವೆಂಕಟ ಬರೆತ್ನ ಗಾಂಧೀವ ನಿಂದನೆ ಪ್ರಸಂಗದ ಕೂಟ ಮೂಡಿದು ಬರ್ತದೆ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲೆಟ್ಟು ಕಟೀಲ್ ಸರಸ್ವತಿ ಸದನೋಡು 21ನೇ ವರ್ಷದ 7 ದಿನದ ಕಟೀಲ್ ತಾಳಮದ್ದಲಿ ಸಪ್ತ ಪಾಂಡವಾನಂ ಧನಂಜಯ ನಡೆತೊಂದಿತ್ತದು. 5ನೇ ದಿನದ ಕೂಟೋಡು ಶುಕ್ರವಾರ ಬಯ್ಯಗ ಕಟೀಲ್ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣಿರು ಕಲಾವಿದರಿಗೆ ಕಟೀಲ್ ಶ್ರೀ ದುರ್ಗಿನ ಶೇಷವಸ್ತ್ರ ಪಾಡ್ದು ಬೊಕ ಕಟೀಲ್ದ ಯಕ್ಷಪತ್ರಿಕೆ ಕೊರ್ದು ಎದುಕೊಂಡಿರು. 5ನೇ ದಿನ ರಾಮಕೃಷ್ಣಮಯ್ಯ ಸಿರಿಬಾಗಿಲು ಬೊಕ್ಕ ಹರಿಪ್ರಸಾದ ಕಾರಂತ ಮುಕ್ಲಿನ ಭಾಗವತಿ ಇಡು ಪಾಂಡೇಶ್ವರ ವೆಂಕಟ ಬರೆತ್ನ ಗಾಂಡೀವ ನಿಂದನೆ ಪ್ರಸಂಗದ ಕೂಟ ಮೂಡ್ದು ಬತ್ತದು. ನಿಚ್ಚಲ ಬಯ್ಯಗ 4 ಗಂಟೆಗೆ ತಾಳಮದ್ದಲಿ ಸಪ್ತ ಶುರು ಆವಂದಿತ್ತದು. ಶನಿವಾರ ಶ್ರೀಧರ ಡಿಎಸ್ ಬರೆತ್ನ ಆದಿನಾರಾಯಣ ದರ್ಶನ ಪ್ರಸಂಗದ ಕೂಟ ನಡೆತೊಂದುಂಡು. 7ನೇ ದಿನ ಐತಾರ ಕಾಂಡೆ ಒರಂಬರೆಕ್ ಅಮೃತ ಸೋಮೇಶ್ವರ ಬೊಕ್ಕ ಶ್ರೀಧರ ಡಿಎಸ್ ಬರೆತ್ನ ನರನಾರಾಯಣ ದರ್ಶನ ಪ್ರಸಂಗದ ಕೂಟ ಬೊಕ್ಕ ಮಧ್ಯಾಹ್ನ 1 ಗಂಟೆಗೆ ಗೇರುಸೊಪ್ಪೆ ಶಾಂತಪ್ಪಯ್ಯ ಬರೆತ್ನ ಕರ್ಣಾರ್ಜುನ ಪ್ರಸಂಗದ ಕೂಟ ಅಟ್ಟಣೆ ಮಲ್ತದಿರು.
ಇರುವಂತೆ ಯಕ್ಷಶರದ ಸಾರ ಘಟಿಸಲು ಕುಡ್ಲದ ಸಾವಯವ ಕೃಷಿಕ ಗ್ರಾಹಕ ಬಳಗದ ನಿಲಿಟ್ಟು ಪರಿಸರ ಹಳ್ಳಿ ನಡಿಗೆ ಕಾರ್ಯಕ್ರಮ ಜುಲೈ 25 நடப்படும் ಆನಿಕಾಂಡೆ ಎಣ್ಮರೆಕ್ ಕಿನ್ನಿಗೋಳಿ ರಾಮ ಮಂದಿರದ ಎದುರುಡ್ದು ನಡಪ್ಪೆರೆ ಶುರು ಮಲ್ತದು ಕೊಡೆತ್ತೂರು ಗುತ್ತು ದೇವಸ್ಯ ಮಠ ಮಾಂಜ ಗೋಶಾಲೆ ತೂವೊಂದು ಕಟೀಲ್ಗೆ ಸಾಗುಡು ಕಟೀಲ್ ಕುದ್ರು ವೃಕ್ಷವನ ತೂದು ಬಯ್ಯಗ 3 ಗಂಟೆಗೆ ಆಕೇರಿ ಬರ್ಪುನಕ್ಲು ಒರಂಬ 4 ಎಣ್ಮ 0 ಆಜಿ ಎಣ್ಮ 2 ಒರಂಬ 2 ಮೂಜೆಕ್ ಪುದರ್ ಕೊರುಳಿ ಕುಡ್ಲಡ್ದು ಬರ್ಪುನಕ್ಲು ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಕಾಂಡೆ 7 ಗಂಟೆಗೆ ಕಿನ್ನಿಗೋಳಿ ಬಸ್ ಪತ್ತೋಡೊಂದು ಪ್ರಕಟಣೆ ತಿರಿಪಾದಿರು ಇಡಗಿನಿಂತ ನಮ್ಮ ಕುಡ್ಲಾತೋಡು ವಾರ್ತೆಲು ಮುಗಿಂಡು ಸೊಲ್ಮೇರು